ಅಂತೂ ಇಂತೂ ಕೊನೆಗೂ ಈ ಬಾರಿಯ ಇಫ್ತಾರ್ ಕೂಟ ರದ್ದಾಗಿದೆ. ಮೇ 13ರಂದು ಆಯೋಜನೆಯಾಗಿದ್ದ ಇಫ್ತಾರ್ ಕೂಟದಿಂದ ಶ್ರೀಗಳು ಕೊನೆಗೂ ಹಿಂದೆ ಸರಿದಿದ್ದಾರೆ. ಹಲವು ಒತ್ತಡ ಹಾಗೂ ವಿವಾದಗಳಿಂದಾಗಿ ಪೇಜಾವರ ಸ್ವಾಮಿಗಳು ಯೂ ಟರ್ನ್ ಹೊಡೆದಿದ್ದಾರೆ. ಇಫ್ತಾರ್ ಕೂಟ ನಡೆಸದಂತೆ ಉಡುಪಿ ಶಾಸಕರು ಒತ್ತಡವೇರಿದ್ದಾಗಿ ಮಾತುಗಳು ಕೇಳಿಬಂದಿವೆ. ಮೇ 13ರಂದು ನಡೆಯಬೇಕಿದ್ದ ಇಫ್ತಾರ್ ಕೂಟ ಕೊನೆಗೂ ರದ್ದಾಗಿದೆ. ಕಳೆದ ಬಾರಿ ಕೃಷ್ಣ ಮಠದೊಳಗೆ ಇಫ್ತಾರ್ ಆಯೋಜನೆ ಮಾಡುವ ಮೂಲಕ ಸಾಕಷ್ಟು ಟೀಕೆಗೊಳಗಾಗಿದ್ದ ಶ್ರೀಗಳು ಈ ಬಾರಿ ನಗರದ ಉಡುಪಿಯ ಅಜ್ಜಿರಕಾಡುವಿನ ಗೋವಿಂದ ಮಂಟಪದಲ್ಲಿ ಆಯೋಜನೆ ಮಾಡುವ ಉದ್ದೇಶ ಹೊಂದಿದ್ರು. ಆದರೆ ಇದೀಗ ಕೊನೆ ಕ್ಷಣದಲ್ಲಿ ಯೂ ಟರ್ನ್ ಹೊಡೆದಿದ್ದು ಮಾತ್ರವಲ್ಲದೆ ಮುಸ್ಲಿಮರ ನಿರಾಸಕ್ತಿಯೇ ಇಫ್ತಾರ್ ಆಯೋಜನೆಯಿಂದ ಹಿಂದೆ ಸರಿಯಲು ಕಾರಣ ಅಂತ ಶ್ರೀಗಳು ಹೇಳಿರುವುದು ಆಯೋಜಕರಲ್ಲೂ ಬೇಸರ ಉಂಟು ಮಾಡಿದೆ. ಇನ್ನೊಂದೆಡೆ ಹಿಂದುತ್ವ ಪ್ರತಿಪಾದಕ ಸ್ವಾಮೀಜಿಗಳ ಇಫ್ತಾರ್ ಆಯೋಜನೆಗೆ ಹಲವು ಸಂಘ ಸಂಸ್ಥೆಗಳ ಒತ್ತಡವೂ ಕಾರಣವಾಗಿದ್ದು, ಜೊತೆಗೆ ಉಡುಪಿಯ ನೂತನ ಬಿಜೆಪಿ ಶಾಸಕ ರಘುಪತಿ ಭಟ್ ಅವರ ಒತ್ತಡವು ಪೇಜಾವರ ಶ್ರೀಗಳ ಯೂ ಟರ್ನ್ಗೆ ಕಾರಣ ಅನ್ನೋ ಮಾತು ಕೇಳಿಬಂದಿದೆ. ಈ ಬಾರಿ ಪೇಜಾವರ ಸ್ವಾಮೀಜಿಗಳೇನು ಸತತ 2ನೇ ಬಾರಿಗೆ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ರು. ಆ ಇಫ್ತಾರ್ ಕೂಟ ಈಗ ರದ್ದಾಗಿದೆ. ಕಳೆದ ಬಾರಿ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದಕ್ಕೆ ವಿವಾದ ಉಂಟಾಗಿತ್ತು. ಈಗ ಆ ವಿವಾದಗಳಿಗೆ ಒಂದು ತೆರೆ ಎಳಿಬೇಕಂತೇಳಿ ವಿವಾದಗಳು ಸೃಷ್ಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಲ ಗೋವಿಂದ ಕಲ್ಯಾಣ ಮಂಟಪದಲ್ಲಿ ಒಂದು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದರು. ಅದಕ್ಕೂ ಸಹ ಕೆಲವು ಸಂಘಟನೆಗಳು ವಿರೋಧ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳು ಈಗ ಅದನ್ನು ಇಫ್ತಾರ್ ಕೂಟವನ್ನು ರದ್ದುಪಡಿಸಿದ್ದಾರೆ. ಇನ್ನೊಂದೆಡೆ ಪೇಜಾವರ ಶ್ರೀಗಳ ನಿರಂತರ ಪ್ರವಾಸದಿಂದಾಗಿ ಇಫ್ತಾರ್ ಕೂಟ ಆಯೋಜನೆ ರದ್ದಾಗಿದೆ ಅನ್ನೋ ಮಾತು ಕೇಳಿಬಂದಿದೆ. ಆದರೆ ಈಗಾಗಲೇ ಆಯೋಜಕರು 2 ದಿನಗಳ ಹಿಂದೆ ಪೇಜಾವರ ಸ್ವಾಮೀಜಿಗಳನ್ನ ಭೇಟಿಯಾದಾಗಲೂ ಇಫ್ತಾರ್ ಕೂಟಕ್ಕೆ ಬೇಕಾದಾಗ ಏರ್ಪಾಡು ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಆದರೆ ಇದೀಗ ಏಕಾಏಕಿ ಯೂ ಟರ್ನ್ ಹೊಡೆದಿರುವುದರಿಂದ ಸ್ವಾಮಿಗಳ ನಡೆಯ ಬಗ್ಗೆ ಹಲವು ಅನುಮಾನಗಳು ಸೃಷ್ಟಿಯಾಗಿವೆ. ಉಡುಪಿ ಶಾಸಕ ರಘುಪತಿ ಭಟ್ ಸಹಿತ ಹಲವು ಗಣ್ಯರ ಒತ್ತಡದಿಂದಲೇ ಸ್ವಾಮೀಜಿ ಹಿಂದೆ ಸರಿದಿದ್ದಾರೆ ಅನ್ನೋ ಮಾತು ವ್ಯಾಪಕವಾಗಿ ಕೇಳಿಬರುತ್ತಿದೆ. ಆದರೆ ನೂತನ ಶಾಸಕರು ಮಾತ್ರ ಇದನ್ನ ನಿರಾಕರಿಸಿದ್ದಾರೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಪ್ರವಾಸದಲ್ಲಿದ್ದಾರೆ. ಲಾಸ್ಟ್ ಟೈಮ್ ಪರ್ಯಾಯದಲ್ಲಿದ್ದರು, ಹಾಗಾಗಿ ಇಲ್ಲೇ ಇದ್ದರು, ಹಾಗಾಗಿ ಅದನ್ನು ಏರ್ಪಡಿಸಿರ್ಬೋದು. ಈಗ ಅವರು ಅವರ ಹೇಳಿಕೆಯ ಪ್ರಕಾರ ಪ್ರವಾಸದಲ್ಲಿರುವುದರಿಂದ ಅವರು ಮಾಡ್ತಾ ಇಲ್ಲ ಅಂತ. ಮತ್ತು ಅವರೇ ಹೇಳಿಕೆ ಕೊಟ್ಟಿದ್ದಾರಲ್ಲ, ಲೋಕಲ್ ಮುಸ್ಲಿಮ್ಸ್ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಮಾಡ್ತಾ ಇಲ್ಲ ಹಾಗೆ ಅಂತ ಹೇಳುವಂತ ಮಾಡ್ತಾರೆ. ಅಲ್ಲ, ನನಗೆ ಸ್ವಾಮಿಯರದ್ದು ಅದು ಅವರ ಸ್ವಂತ ನಿಲುವು. ಇಫ್ತಾರ್ ಕೂಟ ಅವರು ನೋಡಿ, ಯಾಕಂದರೆ ಪೇಜಾವರ ಸ್ವಾಮಿಯರು ಪ್ರಾಯಶಃ ಅವರಷ್ಟು ಜ್ಞಾನ ಇದ್ದವ್ರು ಬೇರೆ ಯಾರಿಲ್ಲ. ನಿಮಗೆ ವೇದ ಆಗಲಿ ಬೇರೆ ಯಾವುದರಲ್ಲಿ, ಈಗ ನಿಮಗೆ ನಮ್ಮ ಇಡೀ ಹಿಂದೂ ಇದರಲ್ಲಿ ಶಾಸ್ತ್ರದಲ್ಲಿ ವೇದದಲ್ಲಿ ಅವರಷ್ಟು ಅರಿತವರು ಮತ್ತು ಎಲ್ಲರ ಹತ್ರ ತರ್ಕ ಮಾಡಲಿಕ್ಕಾಗುವಂಥವ್ರು ಬೇರೆ. ಹಾಗಾಗಿ ಅವರು ಯಾವ ನಿರ್ಧಾರ ತಗೊಳ್ತಾರೋ ಅದಕ್ಕೆ ನಮ್ದೆಲ್ಲ ಬೆಂಬಲ ಇದೆ. ಒಟ್ಟಿನಲ್ಲಿ ಇಫ್ತಾರ್ ಭೂತ ಪೇಜಾವರ ಸ್ವಾಮೀಜಿಗಳ ಬೆನ್ನು ಬಿಟ್ಟಂತಿಲ್ಲ. ಕಳೆದ ಬಾರಿ ಮಠದೊಳಗೆ ಇಫ್ತಾರ್ ಕೂಟ ನಡೆಸಲು ಅವಕಾಶವನ್ನ ನೀಡಿದ್ದಾರೆ ಅನ್ನೋ ಕಾರಣಕ್ಕೆ ವಿವಾದಕ್ಕೀಡಾಗಿದ್ದ ಸ್ವಾಮೀಜಿ ಈ ಬಾರಿ ಇಫ್ತಾರ್ ಕೂಟದಿಂದ ಹಿಂದೆ ಸರಿಯುತ್ತಿರೋದ್ರಿಂದ ಇನ್ನೊಂದು ವಿವಾದಕ್ಕೆ ಕಾರಣವಾದರೂ ಅಚ್ಚರಿಯಿಲ್ಲ ಅನ್ನೋ ಹಾಗಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 7 ಉಡುಪಿ.